ಚಿಕ್ಕಮಗಳೂರಿನಲ್ಲೂ ಗೋಹತ್ಯೆ ತಡೆಯುವಂತಹ ನಿಟ್ಟಿನಲ್ಲಿ ಹೊಸ ಪ್ರಯೋಗಕ್ಕೆ ನಗರಸಭೆ ಮುಂದಾಗಿದೆ. ಗೋಹತ್ಯೆ, ಗೋಮಾಂಸ ಮಾರಾಟ ಮಾಡ್ತಾ ಇದ್ದ ಮನೆಯ ಮೇಲೆ ನಗರಸಭೆಯ ಅಧಿಕಾರಿಗಳು ನಿರಂತರ ದಾಳಿಯನ್ನ ನಡೆಸಲು ಆರಂಭಿಸಿದ್ದಾರೆ. ಗೋಹತ್ಯೆ ಮಾಡ್ತಾ ಇದ್ದ ಮನೆಯ ವಿದ್ಯುತ್, ನೀರಿನ ಸಂಪರ್ಕ ಬಂದ್ ಮಾಡಿಸಿದ್ದಾರೆ. ಮನೆಯ ದಾಖಲೆಗಳನ್ನು ರದ್ದು ಮಾಡಿ ನಗರಸಭೆ ಆಸ್ತಿ ಎಂದು ಪರಿವರ್ತನೆ ಮಾಡಲು ಸಿದ್ಧತೆಯನ್ನ ನಡೆಸಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರು ಮಲೆನಾಡು ಪ್ರದೇಶವಾಗಿರುವುದರಿಂದ ಅಲ್ಲಿ ಬೀಡಾಡಿ ಹಸುಗಳು ಸೇರಿದಂತೆ ಮಲೆನಾಡು ವಿಶೇಷ ತಳಿಯ ಹಸುಗಳೇ ಹೆಚ್ಚಾಗಿವೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಗೋಮಾಂಸ ದಂಧೆಕೋರರು ಸರ್ಕಾರ ಹಾಗೂ ಪೊಲೀಸರಿಗೆ ಸೆಡ್ಡು ಹೊಡೆದಿದ್ರು. ಕಳೆದ 4 ತಿಂಗಳಿನಿಂದ ನಗರಸಭೆ ಹಾಗೂ ಪೊಲೀಸರು ಇಂತಹ ದಂಧೆಕೋರರಿಗೆ ಚೆನ್ನಾಗಿಯೇ ಬಿಸಿ ಮುಟ್ಟಿಸಿದ್ದಾರೆ. ಈಗಾಗಲೇ 20ಕ್ಕೂ ಹೆಚ್ಚು ಅಕ್ರಮ ಗೋಹತ್ಯೆ ಮನೆಗಳ ಮೇಲೆ ದಾಳಿಯನ್ನ ಮಾಡಿ ಗೋಡೆಗಳಿಗೆ ನೋಟಿಸ್ ಅನ್ನ ಅಂಟಿಸಿದ್ರು. ಇಲ್ಲಿನ ತಮಿಳು ಕಾಲೋನಿಯಲ್ಲಿ ಯಶ್ಪಾಲ್ ಎಂಬವರ ಮನೆಯ ಮೇಲೆ ದಾಳಿ ಮಾಡಿ ಅಕ್ರಮ ಗೋಮಾಂಸ ವಶಪಡಿಸಿದ್ದಾರೆ. ಈಗ ಮನೆ ಮಾಲಕ ನಾಪತ್ತೆಯಾಗಿದ್ದು ನಗರಸಭೆ ಅಧ್ಯಕ್ಷರ ಸೂಚನೆಯ ಮೇರೆಗೆ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಲಾಗಿದೆ. ಆರೋಪಿ ಶರಣಾಗದೆ ಇದ್ದಲ್ಲಿ ಮನೆಯನ್ನೇ ನಗರಸಭೆ ಆಸ್ತಿ ಎಂದು ಮುಟ್ಟುಗೋಲು ಹಾಕಲು ಸಿದ್ಧತೆಯನ್ನ ಮಾಡಿದ್ದಾರೆ. ಈ ಮೂಲಕ ಉತ್ತರ ಪ್ರದೇಶದ ಯೋಗಿ ಮಾದರಿಯ ಆಡಳಿತಕ್ಕೆ ಚಿಕ್ಕಮಗಳೂರು ನಗರಸಭೆ ಮುಂದಾಗಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದ ಬುಲ್ಡೋಸರ್ ಸ್ವಪಕ್ಷೀಯರ ವಿರುದ್ಧವೂ ಗರ್ಜಿಸಿದ್ದು, ಕೋಮು ಗಲಭೆಯಲ್ಲಿ ಆರೋಪಿಗಳಾಗಿದ್ದವರು ಮತ್ತು ಕುಮ್ಮಕ್ಕು ನೀಡಿದವರ ಮನೆಗಳ ಮೇಲೆ ಬುಲ್ಡೋಸರ್ ದಾಳಿ ನಡೆದಿತ್ತು. ಅಲ್ಲದೆ ಉತ್ತರ ಪ್ರದೇಶದ ಮಾದರಿ ಎಂಬುದಾಗಿಯೇ ಜನಪ್ರಿಯವಾಗಿತ್ತು. ಫುಲ್ ಕಟ್ ಮಾಡೋದ್ರೆ ಮಾಡಿ ಇಲ್ಲಿಗೆ